ಕೇರಳದಿಂದ ಕರ್ನಾಟಕಕ್ಕೆ ಪ್ರಯಾಣ ಬೆಳೆಸುವ ಪ್ರಯಾಣಿಕರಿಗೆ ಕೋವಿಡ್ ನಿರ್ಬಂಧಗಳನ್ನು ವಿಧಿಸಿದ್ದು ಕೂಡಲೇ ಹಿಂತೆಗೆದುಕೊಳ್ಳಬೇಕೆಂದು ಸಿಪಿಎಂ ನೇತೃತ್ವದಲ್ಲಿ ಪಾತೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಕರ್ನಾಟಕ ಸರ್ಕಾರ ಕೇರಳ ರಾಜ್ಯಕ್ಕೆ ಬರುವ ರಸ್ತೆಗಳನ್ನು ಮುಚ್ಚಿ ಪ್ರಯಾಣಿಕರು ತೊಂದರೆಯನ್ನ ಪಡುತ್ತಿದ್ದಾರೆ. ಆರ್ಟಿಪಿಸಿಆರ್ ಪ್ರಮಾಣ ಪತ್ರವನ್ನು ಒದಗಿಸಬೇಕೆಂಬುದನ್ನು ವಿರೋಧಿಸಿ ಪಾತೂರಿನಲ್ಲಿ ಸಿಪಿಎಂ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಕರ್ನಾಟಕದ ಹೈಕೋರ್ಟ್ ಜಡ್ಜ್ಮೆಂಟ್ ಗಡಿ ಬಂದ್ ಮನ್ಪೇರ ಬಳ್ಳಿಯಿಂದ ಅದೊಂದು ಬಣ್ಣ ಕೋಯಿದ ಪುದರ್ಡ್ ಒವ್ವೇ ಒಂಜಿ ಪ್ರಾದೇಶಿಕವಾದ ಗಡಿ ಬಂದ್ ಮನ್ಪುನ ತೀರ್ಮಾನ ತಪ್ಪಾಯಿನ ತೀರ್ಮಾನದ ಬಣ್ಣದಾದ್ರು ಕರ್ನಾಟಕದ ಡಿವಿಷನ್ ಬೆಂಚಿ ಹೈಕೋರ್ಟ್ ಡಿವಿಷನ್ ಬೆಂಚ್ ಪಡೆದಿದೆ. ಅವರಿಗೆ ಸುಪ್ರೀಂ ಕೋರ್ಟ್ ಫೈಲ್ ಸುಪ್ರೀಂ ಕೋರ್ಟ್ ಬಂದ ಇಂಡಿಯಾದ ಗಣರಾಜ್ಯತಂತ್ರದ ಭಾಗವಾದ ಇಂಡಿಯಾ ಪ್ರಜಾಪ್ರಭುತ್ವ ರೀತಿ ಒಪ್ಪಣ ಇಂಡಿಯಾ ಒವ್ವೇ ಗಡಿಲ ಬಂದ್ ಮನ್ತು ನಿರ್ಬಂಧ ಮನ್ಪೇರ ಬಳ್ಳಿಯಿಂದ ಅದನ್ನು ಬಣ್ಣ ಕೋವಿಡ್ ಪ್ರತಿರೋಧದ ಪ್ರತಿಪದಾರರು ನೇಷನಲ್ ಹೈವೇನೋ ಸ್ಟೇಟ್ ಹೈವೇನೋ ಬಂದ್ ಮನ್ಪೇರ ಬಳ್ಳಿಯಿಂದ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ದ ಆ ಜಡ್ಜ್ಮೆಂಟ್ ವ್ಯಕ್ತವಾದ ಮಾಡೋದು ಅವು ಮಾತ್ರ ಆ ಜಡ್ಜ್ಮೆಂಟ್ ಭಾಗವಾದ ಕೇಂದ್ರ ಗೌರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟು ಇಂಡಿಯಾದ ಮಾತ್ರ ಸ್ಟೇಟ್ ಗೌರ್ಮೆಂಟ್ಗೆ ನೋಟಿಸ್ ಕೊಟ್ಟು ಆ ನೋಟಿಸ್ ಅಡಿസ്ഥാನದಾದ್ರು ಆ ಜಡ್ಜ್ಮೆಂಟ್ ಮಾಡಿರ್ತಾನೆ ಇಂಡಿಯಾದ ಒಬ್ಬೇ ಒಂದು ಗಡಿನ ಒಂದು ಸ್ಟೇಟ್ ಮುಖ್ಯ ಸ್ಟೇಟ್ ನಿರ್ಬಂಧವಾದ ಬಂದ್ ಮನ್ಪುನ ಸ್ಟೇಟ್ ಗೌರ್ಮೆಂಟ್ ತೀರ್ಮಾನ ತಪ್ಪಾಯಿನ ತೀರ್ಮಾನದಾದ್ರು. ಪ್ರತಿಭಟನೆಯಲ್ಲಿ ಕೆಆರ್ ಜಯಾನಂದ್, ದೀಪೂಪ, ಭಾರತಿ, ಚಂದ್ರಹರ್ಷ್ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು.